ಅದು ರಾತ್ರಿ 11:15 ಹೈದರಾಬಾದಿನ ಘಾಟ್ ಕೇಸರ್ ರಿಂಗ್ ರೋಡ್ ಬಳಿ ಒಬ್ಬ ಸುಂದರ ಯುವಕಿ ಅರ್ಧಮರ್ಧ ಬಟ್ಟೆಯನ್ನ ಹಾಕಿಕೊಂಡು ಅಲ್ಲಿ ಗೋಜಾಗೆ ಹೋಗುವಂತೆ ಆಟೋ ಡ್ರೈವರ್ಗೆ ಹೇಳಿದ್ದಾಳೆ. ಆಟೋ ಡ್ರೈವರ್ ಅವಳಿಗೆ ಡಬಲ್ ಬಾಡಿಗೆ ಆಗುತ್ತೆ ಅಂತ ಹೇಳಿದ್ದಾನೆ. ಆಯ್ತು ಅಂತ ಆ ಹುಡುಗಿ ಆಟೋವನ್ನ ಹತ್ತಿಕೊಂಡಿದ್ದಾಳೆ. ಆದ್ರೆ ಟೋಲ್ ಗೇಟ್ ನಿಂದ ಮುಂದೆ ಹೋದಂತಹ ಆ ಆಟೋ ಆಮೇಲೆ ನಾಪತ್ತೆಯಾಗಿತ್ತು. ಮರುದಿನ ಬೆಳಿಗ್ಗೆ ರಾಜೀವ್ ನಗರದ ಬಳಿ ಆ ಆಟೋ ಡ್ರೈವರ್ನ ಶವ ಕೂಡ ಪತ್ತೆಯಾಗಿತ್ತು. ಇದು ಹಲವಾರು ನ್ಯೂಸ್ ಚಾನೆಲ್ಗಳು ಕೂಡ ಸುದ್ದಿ ಬಂದಿತ್ತು. ಇದಾದ 15 ದಿವಸದಲ್ಲಿ ಇಂತಹದೇ ಒಂದು ಘಟನೆ ಇದೇ ಜಾಗದಲ್ಲಿ ಅದೇ ರೀತಿಯಾಗಿ ನಡೆದಿತ್ತು. ಇದರಿಂದ ಭಯಗೊಂಡಂತಹ ಆಟೋ ಡ್ರೈವರ್ಗಳು ರಾತ್ರಿಯ ಸಮಯದಲ್ಲಿ ಈ ರಿಂಗ್ ರೋಡ್ ನಲ್ಲಿ ಹೋಗುವುದನ್ನ ನಿಲ್ಲಿಸಿದ್ದರು. ಆದ್ರೆ ಕೆಲವರು ಹೇಳುವ ಪ್ರಕಾರ ಒಂದು ಚಡ್ಡಿ ಗ್ಯಾಂಗ್ ಈ ರೀತಿ ಹುಡುಗಿಯರನ್ನ ಬಳಸಿಕೊಂಡು ಅಮಾಯಕ ಆಟೋ ಡ್ರೈವರ್ಗಳನ್ನ ಗುರಿ ಮಾಡಿಕೊಂಡು ಅವರನ್ನ ಕೊಂದು ಅವರ ದುಡ್ಡನ್ನ ಲಪಟಾಯಿಸುತ್ತಿದೆ ಅಂತ ಸುಮಾರು 1 ವರ್ಷಗಳ ನಂತರ ತನಿಖೆಯಲ್ಲಿ ಗೊತ್ತಾಗಿತ್ತು. ಹೌದು, ಹೀಗೆ ದುರ್ಗಮ ಪ್ರದೇಶಗಳಲ್ಲಿ ಆಟೋಗಳ ಮೇಲೆ ಆಗಾಗ ಹಲ್ಲೆಗಳು ನಡೆಯುತ್ತಿರುವುದು ಕೇವಲ ಹೈದರಾಬಾದ್ ನಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂತಹ ಸುದ್ದಿಗಳನ್ನ ನೀವು ಕೇಳಿರಬಹುದು. ಹೀಗಾಗಿ ರಾತ್ರಿ ಸಮಯದಲ್ಲಿ ಕೆಲವೊಂದು ಸಾರಿ ದುರ್ಗಮ ಪ್ರದೇಶಗಳಲ್ಲಿ ಆಟೋ ಡ್ರೈವರ್ಗಳು ಬರುವುದಕ್ಕೆ ಹಿಂದೆ ಮುಂದೆ ಮಾಡುತ್ತಾರೆ. ನೀವು ಆಟೋವನ್ನ ಬುಕ್ ಮಾಡಿದರೂ ಕೂಡ ಅವರು ಬರುವುದಿಲ್ಲ ಅಂತ ಹೇಳುತ್ತಾರೆ. ಯಾಕಂದ್ರೆ ಈ ರೀತಿಯ ಗ್ಯಾಂಗ್ಗಳು ಆಗಾಗ ಆಟೋಗಳ ಮೇಲೆ ಮತ್ತು ಡ್ರೈವರ್ಗಳ ಮೇಲೆ ಅಟ್ಯಾಕ್ ಮಾಡುವುದು ಮತ್ತು ದೋಚುವುದು ಕಂಡು ಬರುತ್ತಿದೆ. ಸ್ನೇಹಿತರೆ, ಆಟೋ ಅಂದ್ರೆ ಆಟೋ ರಿಕ್ಷಾ ಈ 3 ಚಕ್ರದ ವಾಹನ ಕೇವಲ ಒಂದು ಸಾರಿಗೆ ಸಾಧನವಾಗಿಲ್ಲ. ಇದು ಕೋಟ್ಯಾಂತರ ಭಾರತೀಯರ ಜೀವನೋಪಾಯ ಮತ್ತು ದೈನಂದಿನ ಪ್ರಯಾಣದ ಅವಿಭಾಜ್ಯ ಅಂಗವಾಗಿದೆ. ಈ ಆಟೋವನ್ನೇ ನಂಬಿಕೊಂಡು ಹಲವಾರು ಕುಟುಂಬಗಳು ತಮ್ಮ ಜೀವನವನ್ನ ಕೂಡ ನಡೆಸುತ್ತಿವೆ. ಭಾರತದ ನಗರ ಮತ್ತು ಪಟ್ಟಣಗಳಲ್ಲಿ ಬೀದಿಗಳಲ್ಲಿ ಆಟೋ ರಿಕ್ಷಾ ಇಲ್ಲದಿದ್ದರೆ ನೀವು ಆ ನಗರವನ್ನ ಕಲ್ಪಿಸಿಕೊಳ್ಳುವುದು ಕೂಡ ಕಷ್ಟ. ಇದನ್ನ ಹೆಚ್ಚಾಗಿ ಎಲ್ಲರೂ ಆಟೋ ಟುಕ್ ಟುಕ್ ಎಂದೆಲ್ಲ ಕರೆಯುತ್ತಾರೆ. ಕೆಲವೊಂದು ಕಡೆ ಇದನ್ನ ಆಟೋ ರಿಕ್ಷಾ ಅಂತ ಕೂಡ ಕರೆಯುತ್ತಾರೆ. ಅಂದ ಹಾಗೆ ಈ ಆಟೋ ರಿಕ್ಷಾದ ಮೂಲ ಪದ ಬಂದಿದ್ದು ಹೇಗೆ ಎನ್ನುವುದು ಹಲವಾರು ಜನಕ್ಕೆ ಗೊತ್ತೇ ಇಲ್ಲ. ಇದರ ಮೂಲ ಹೆಸರು ಜಿನ್ ರಿಕ್ ಶಾ ಅಂತ. ಆಟೋ ರಿಕ್ಷಾ ಎಂಬ ಹೆಸರಿನಲ್ಲಿರುವ ರಿಕ್ಷಾ ಎಂಬ ಪದವು ಮೂಲತಃ ಭಾರತೀಯ ಮೂಲದಲ್ಲ, ಇದು ಜಪಾನಿನಿಂದ ಬಂದಿದೆ. ಈ ಪದವು ಜಪಾನಿನ ಭಾಷೆಯ ಜಿನ್ ರಿಕ್ ಶಾ ಎಂಬ 3 ಪದಗಳ ಸಂಯೋಜನೆಯಿಂದ ಹುಟ್ಟಿಕೊಂಡಿದೆ. ಜಿನ್ ಅಂದರೆ ಮನುಷ್ಯ, ರಿಕಿ ಅಂದರೆ ಇದು ಮನುಷ್ಯನ ಶಕ್ತಿಯ ಬಲ ಅಂದ್ರೆ ಪವರ್ ಅಂಡ್ ಸ್ಟ್ರೆಂತ್ ಅಂತ ಕರೆಯುತ್ತಾರೆ. ಶಾ ಅಂದ್ರೆ ಅರ್ಥ ಗಾಡಿ, ಇದು ಜಪಾನ್ ಭಾಷೆಯಲ್ಲಿ ಇದನ್ನ ಬಂಡಿ ಎಂದು ಕೂಡ ಕರೆಯುತ್ತಾರೆ. ಅಂದ್ರೆ ಒಟ್ಟಾಗಿ ಜಿನ್ ರಿಕಿ ಶಾ ಎಂದರೆ ಮನುಷ್ಯನ ಶಕ್ತಿಯಿಂದ ಎಳೆಯಲ್ಪಡುವ ಗಾಡಿ ಎಂದರ್ಥ. ಆರಂಭದಲ್ಲಿ 19ನೇ ಶತಮಾನದಲ್ಲಿ ಏಷ್ಯಾದ ಹಲವು ಪ್ರದೇಶಗಳಲ್ಲಿ ಈ ಪದವು ಮೋಟಾರ್ ಇಲ್ಲದೆ ಓಡುವಂತಹ ಅಂದರೆ ಮನುಷ್ಯ ಎಳೆಯುವ ಸೈಕಲ್ ರಿಕ್ಷಾ ಅಥವಾ ಹ್ಯಾಂಡ್ ರಿಕ್ಷಾ ಅಥವಾ ಮಾನವ ಚಾಲಿತ ರಿಕ್ಷಾ ಎಂದು ಕರೆಯಲಾಗುತ್ತಿತ್ತು. ಆದರೆ ಕಾಲಾಂತರದಲ್ಲಿ ಇದಕ್ಕೆ ಎಂಜಿನ್ ಅನ್ನು ಕೂಡ ಅಳವಡಿಸಿ 3 ಚಕ್ರದ ವಾಹನಗಳು ಬಂದಾಗಲೂ ಜನಪ್ರಿಯತೆಯ ಕಾರಣದಿಂದ ಇದನ್ನ ರಿಕ್ಷಾ ಎಂಬ ಪದವನ್ನ ಮುಂದುವರಿಸಲಾಗಿತ್ತು. ಮುಂದೆ ಈ ರಿಕ್ಷಾಗೆ ಮೋಟಾರ್ ಅನ್ನ ಅಳವಡಿಸಿದಾಗ ಇದು ಆಟೋ ರಿಕ್ಷಾವಾಗುತ್ತದೆ. ಮೊದಲು ಮಾನವರು ಎಳೆಯುತ್ತಿದ್ದಂತಹ ರಿಕ್ಷಾ ಮಷಿನ್ ಅನ್ನ ಅಳವಡಿಸಿದಾಗ ಆಗಿದ್ದೇ ಆಟೋ ರಿಕ್ಷಾ. ಹೀಗೆ ಆಟೋ ರಿಕ್ಷಾದ ಜನನವಾಗುತ್ತು. ಸ್ನೇಹಿತರೆ, ಭಾರತದಲ್ಲಿ ಆಟೋ ರಿಕ್ಷಾಗಳ ಇತಿಹಾಸವು 1940ರ ದಶಕದ ಉತ್ತರಾರ್ಧದಲ್ಲಿ ಪ್ರಾರಂಭವಾಗಿರುತ್ತದೆ. ಈ ವಾಹನಗಳ ಮೂಲ ಸ್ಫೂರ್ತಿ ಇಟಾಲಿಯನ್ ಕಂಪನಿ ಪಿಯಾಜಿಯೋ ಅವರು ತಯಾರಿಸಿದಂತಹ ಆಪ್ ಸಿ ಎಂಬ ಮಾದರಿಯಿಂದ ಇದು ಬಂದಿತ್ತು. ಈ ಮಾದರಿಯು ಸ್ಕೂಟರ್ನ ವಿನ್ಯಾಸವನ್ನ ಹೋಲುತ್ತಿತ್ತು. ಪಿಯಾಜಿಯೋ ಕಂಪನಿಯು 2ನೇ ಮಹಾಯುದ್ಧದ ನಂತರ ಯುರೋಪ್ನಲ್ಲಿ ಸಣ್ಣ ಕಡಿಮೆ ವೆಚ್ಚದ ಸರಕು ಸಾಗಣೆ ವಾಹನ ಮತ್ತು ಪ್ರಯಾಣಿಕರ ವಾಹನವನ್ನ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಇದೇ ಮಾದರಿ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಕಡಿಮೆ ವೆಚ್ಚದ ಮತ್ತು ಕಿರಿದಾದ ರಸ್ತೆಗಳಿಗೆ ಸೂಕ್ತವಾದ ಸಾರಿಗೆ ಎಂದು ಗೊತ್ತಾಗಿ ಇದನ್ನ ಭಾರತದಲ್ಲೂ ಕೂಡ ಪರಿಚಯ ಮಾಡಲಾಗಿತ್ತು. ಭಾರತಕ್ಕೆ ಈ ಆಟೋ ರಿಕ್ಷಾಗಳನ್ನ ತರುವುದರಲ್ಲಿ ಮತ್ತು ಅವುಗಳನ್ನ ಜನಪ್ರಿಯಗೊಳಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೇ ಬಜಾಜ್ ಕಂಪನಿ. ಹೀಗೆ ಆಟೋ ಅಂದ್ರೆ ಬಜಾಜ್ ಆಟೋ ಅಂತಾನೆ ಎಲ್ಲರೂ ಕರೆಯುತ್ತಾರೆ. ಬಜಾಜ್ ಸಂಸ್ಥೆಯು ಆರಂಭದಲ್ಲಿ ಪಿಯಾಜಿಯೋನಿಂದ ತಂತ್ರಜ್ಞಾನವನ್ನ ಅಂದ್ರೆ ಟೆಕ್ನಾಲಜಿಯನ್ನ ಪಡೆಯುತ್ತದೆ. ಮುಂದೆ 1959ರಿಂದ 1970ರ ದಶಕದ ಆರಂಭದವರೆಗೆ ಆಟೋ ರಿಕ್ಷಾಗಳ ಉತ್ಪಾದನೆಯನ್ನ ಮಾಡುತ್ತದೆ. ಬಜಾಜ್ ತಯಾರಿಸಿದ ತ್ರಿಚಕ್ರ ವಾಹನಗಳು ದೇಶಾದ್ಯಂತ ಜನಸಾಮಾನ್ಯರ ಸಾರಿಗೆಯ
ಮೊದಲ ಆಯ್ಕೆಯಾಗಿತ್ತು. ಹೆಚ್ಚಾಗಿ ಶ್ರೀಮಂತರು ಟ್ಯಾಕ್ಸಿಗಳಲ್ಲಿ ಮತ್ತು ಕಾರುಗಳಲ್ಲಿ ಓಡಾಡಿದರೆ ಮಿಡಲ್ ಕ್ಲಾಸ್ ಮತ್ತು ಸಾಮಾನ್ಯ ಹಾಗೂ ಬಡ ಜನರು ಈ ಆಟೋಗಳಲ್ಲಿ ಓಡಾಡಲು ಪ್ರಾರಂಭಿಸುತ್ತಾರೆ. ಅದರ ವಿಶ್ವಾಸಾರ್ಹತೆ ಮತ್ತು ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಆಗಿದ್ದ ಕಾರಣ ಇದು ಸಾಮಾನ್ಯರಲ್ಲಿ ಹಾಗೂ ಬಡವರಲ್ಲಿ ತಕ್ಷಣವೇ ಯಶಸ್ವಿಯನ್ನು ಕೂಡ ಕಾಣುತ್ತದೆ. ಇದು ಭಾರತದ ಹೊರಗೆ ತಾಂಜಾನಿಯಾ, ಇಥಿಯೋಪಿಯಾ, ಹಲವಾರು ಯುರೋಪಿಯನ್ ಕಂಟ್ರಿಗಳಲ್ಲೂ ಕೂಡ ಆಟೋ ರಿಕ್ಷಾಗಳನ್ನ ಸಾಮಾನ್ಯ ಹೆಸರು ಬದಲು ಇದನ್ನ ಬಜಾಜ್ ಎಂದೇ ಕರೆಯುತ್ತಾರೆ. ಅಷ್ಟೊಂದು ಪಾಪ್ಯುಲರ್ ಆಗಿತ್ತು ನಮ್ಮ ಬಜಾಜ್ ಆಟೋಗಳು. ಅಂದ ಹಾಗೆ ಭಾರತದ ಪ್ರಮುಖ ನಗರಗಳಲ್ಲಿ ಆಟೋ ರಿಕ್ಷಾ ಪರಿಚಯವಾದಾಗ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ವಿಶೇಷವಾಗಿ ಆಗಿನ ಸಮಯದಲ್ಲಿ ಜಟ್ಕಾ ಟಾಂಗಾಗಳನ್ನ ಓಡಿಸುತ್ತಿರುವವರು ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದರು. ಈಗಲೂ ಕೂಡ ನೀವು ಕಾಣಬಹುದು. ಸಾಮಾನ್ಯವಾಗಿ ಆಟೋ ರಿಕ್ಷಾಗಳನ್ನ ಓಡಿಸುವವರು ಈಗ ರ್ಯಾಪಿಡೋ ಟ್ಯಾಕ್ಸಿಗಳನ್ನ ಯಾವ ರೀತಿ ವಿರೋಧ ಮಾಡುತ್ತಿದ್ದಾರೋ ಅದೇ ರೀತಿ ಹಿಂದೆ ಆಟೋಗಳು ರಸ್ತೆಗೆ ಇಳಿದಾಗ ಆಗಿನ ಸಮಯದ ಟಾಂಗಾ ಮಾಲೀಕರು, ಟಾಂಗಾ ಓಡಿಸುವವರು ಮತ್ತು ಜಟ್ಕಾಗಳನ್ನ ಓಡಿಸುವವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದರು. ಆದರೆ ಬೆಂಗಳೂರಿನಲ್ಲಿ ಯಾಂತ್ರೀಕೃತ ತ್ರಿಚಕ್ರ ವಾಹನಗಳನ್ನ ಪರಿಚಯಿಸುವ ಪ್ರಸ್ತಾಪನೆ 1950ರಲ್ಲಿ ಮೊದಲ ಬಾರಿಗೆ ಬಂದಿತ್ತು. ಅಂದಿನ ಮೇಯರ್ ಅವರ ಪ್ರಯತ್ನದ ಫಲವಾಗಿ ಪ್ರಯೋಗಾರ್ಥವಾಗಿ ಮೊದಲ 10 ಆಟೋ ರಿಕ್ಷಾಗಳಿಗೆ ಬೆಂಗಳೂರಿನಲ್ಲಿ ಪರವಾನಗಿಯನ್ನ ಡಿಸೆಂಬರ್ 1950ರಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಮೊದಲ ಬಾರಿಗೆ ಹಸಿರು ಮತ್ತು ಹಳದಿ ಬಣ್ಣದ ಆಟೋ ರಿಕ್ಷಾಗಳನ್ನು ಓಡಿಸಲು ಪ್ರಾರಂಭಿಸಿದವು. ಇದು ನಗರದ ಸಾರಿಗೆ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿತ್ತು. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಸುರಕ್ಷತೆ ಮತ್ತು ಆರ್ಥಿಕತೆಯ ಸ್ವಾತಂತ್ರ್ಯದಿಂದಾಗಿ ಮಹಿಳಾ ಚಾಲಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಸಾರಿಗೆ ವಲಯದಲ್ಲೂ ಕೂಡ ಪ್ರವೇಶಿಸಿದ್ದಾರೆ. ಈಗ ಕೇವಲ ಆಟೋ ರಿಕ್ಷಾಗಳನ್ನ ಗಂಡಸರು ಮಾತ್ರವಲ್ಲ, ಹೆಂಗಸರು ಕೂಡ ಆಟೋಗಳನ್ನ ಓಡಿಸುತ್ತಿದ್ದಾರೆ. ಹೀಗಾಗಿ ಹೆಂಗಸರು ಕೂಡ ಸಾಮಾನ್ಯವಾಗಿ ಇಂತಹ ಆಟೋಗಳನ್ನ ಹತ್ತಿ ಎಲ್ಲಿ ಬೇಕಾದರೂ ಹೋಗುವಂತಹ ವ್ಯವಸ್ಥೆ ಕೂಡ ಇದೆ. ಆಟೋ ರಿಕ್ಷಾ ಭಾರತದ ಜನಸಂದಣಿಯ ನಗರಗಳಲ್ಲಿ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸಿದ ನಂತರ ತಾಂತ್ರಿಕವಾಗಿ ಅದು ಪ್ರಗತಿಯನ್ನ ಕಂಡಿದೆ ಮತ್ತು ಹಲವಾರು ಬದಲಾವಣೆಗಳನ್ನು ಕೂಡ ಕಂಡಿದೆ. ಆರಂಭಿಕ ದಿನದಲ್ಲಿ ಮೊದಲು ತಯಾರಾಗುತ್ತಿದ್ದ ಆಟೋ ರಿಕ್ಷಾಗಳು ಮುಖ್ಯವಾಗಿ 2 ಸ್ಟ್ರೋಕ್ಸ್ ಇಂಜಿನ್ಗಳು ಇರುತ್ತಿದ್ದವು. ಈ ಇಂಜಿನ್ಗಳು ಹೆಚ್ಚು ಶಬ್ದವನ್ನ ಮಾಡುತ್ತಿದ್ದವು ಮತ್ತು ಇಂಧನವನ್ನ ಮತ್ತು ಅಂದ್ರೆ ಪೆಟ್ರೋಲ್ ಮತ್ತು ಎಣ್ಣೆಯ ಮಿಶ್ರಿತ ಉರಿಸಿದಾಗ ಅಧಿಕ ಹೊಗೆ ಮತ್ತು ವಾಯು ಮಾಲಿನ್ಯ ಕೂಡ ಉಂಟಾಗುತ್ತಿತ್ತು. ಆದರೆ ಈಗ ಆಧುನೀಕರಣ ಆಗಿದೆ. ಪರಿಸರ ಮಾಲಿನ್ಯವನ್ನ ನಿಯಂತ್ರಿಸುವ ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳ ಕಾರಣದಿಂದಾಗಿ ಉತ್ಪಾದಕರು ಹೆಚ್ಚು ದಕ್ಷ ಮತ್ತು ಕಡಿಮೆ ಮಾಲಿನ್ಯಕರವಾದಂತಹ 4 ಸ್ಟ್ರೋಕ್ ಇಂಜಿನ್ಗಳಿಗೆ ಬದಲಾಯಿಸಬೇಕಾಗಿದೆ. ಇದರಿಂದ ಆಟೋಗಳ ಶಬ್ದ ಮತ್ತು ಹೊಗೆ ಗಣನೀಯವಾಗಿ ಕಡಿಮೆಯಾಗಿದೆ. ತದನಂತರ ಬಂದಿದ್ದೇ ಸಿಎನ್ಜಿ ಮತ್ತು ಎಲ್ಪಿಜಿ ಆಟೋಗಳು. ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತಿದ್ದಂತೆ ಮತ್ತು ವಾಯು ಮಾಲಿನ್ಯದಲ್ಲಿ ಕಾಳಜಿ ಹೆಚ್ಚಾಗುತ್ತಿದ್ದಂತೆ ಹಲವು ಮಹಾನಗರಗಳಲ್ಲಿ ಆಟೋ ರಿಕ್ಷಾಗಳು ಸಿಎನ್ಜಿ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಬಳಕೆಗೆ ಮತ್ತು ಬದಲಾವಣೆಗೆ ಮುಂದಾಗುತ್ತಾರೆ. ದೆಹಲಿ, ಮುಂಬೈ ಮತ್ತು ಪುಣೆಯಂತ ನಗರಗಳಲ್ಲಿ ಸಿಎನ್ಜಿ ಆಟೋಗಳು ಸಾಮಾನ್ಯವಾಗಿವೆ. ಇವು ಪೆಟ್ರೋಲ್ಗಿಂತ ಹೆಚ್ಚು ಪರಿಸರ ಸ್ನೇಹಿಯಾಗಿದ್ದು ನಿರ್ವಹಣಾ ವೆಚ್ಚವು ಕೂಡ ಕಡಿಮೆಯಾಗುತ್ತದೆ. ಹಾಗೆಯೇ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಹಲವಾರು ಈಗ ಸಿಎನ್ಜಿ ಆಟೋಗಳನ್ನೇ ನೀವು ಕಾಣಬಹುದಾಗಿದೆ. ಈಗ ಆಟೋ ರಿಕ್ಷಾದಲ್ಲಿ ಹೊಸ ಯುಗ ಕೂಡ ನೀವು ಕಾಣಬಹುದು. 21ನೇ ಶತಮಾನದ ಪ್ರಮುಖ ಬೆಳವಣಿಗೆ ಏನಂದ್ರೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು. ಇವುಗಳನ್ನ ಈ ರಿಕ್ಷಾ ಎಂದೇ ಕರೆಯಲಾಗುತ್ತದೆ. ಇವು ಸಂಪೂರ್ಣವಾಗಿ ಬ್ಯಾಟರಿ ಚಾಲಿತವಾಗಿದ್ದು ಶೂನ್ಯ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯವನ್ನ ಕೂಡ ಕಡಿಮೆ ಮಾಡುತ್ತವೆ. ಇದು ಆಟೋ ರಿಕ್ಷಾ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಅಂತಾನೆ ಹೇಳಬಹುದು. ಒಂದೊಂದು ಪಟ್ಟಣಗಳಲ್ಲಿ ಒಂದೊಂದು ಆಟೋಗಳ ಗುರುತು ಕೂಡ ನಾವು ಕಾಣಬಹುದಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸಾಂಪ್ರದಾಯಿಕವಾಗಿ ನಾವು ಹಸಿರು ಮತ್ತು ಹಳದಿ ಬಣ್ಣದ ಆಟೋಗಳನ್ನ ಕಾಣಬಹುದು. ಮುಂಬೈನಲ್ಲಿ ಹೆಚ್ಚಾಗಿ ಬಹುತೇಕ ಆಟೋಗಳು ಕಪ್ಪು ಮತ್ತು ಹಳದಿ ಬಣ್ಣದಲ್ಲಿವೆ. ದೆಹಲಿಯಲ್ಲಿ ಹೆಚ್ಚಾಗಿ ನೀವು ಸಿಎನ್ಜಿ ಆಧಾರಿತ ಆಟೋಗಳಿವೆ. ಅಲ್ಲಿ ಕೇವಲ ಸಿಎನ್ಜಿ ಆಟೋಗಳಿಗೆ ಮಾತ್ರ ಅನುಮತಿ ಇದೆ. ಕೇರಳದಲ್ಲಿ ಸಾಮಾನ್ಯವಾಗಿ ಆಟೋಗಳ ಬಣ್ಣ ಕೆಂಪು ಮತ್ತು ಹಳದಿ ಮತ್ತು ಕಂಪು ಬಣ್ಣದ ಆಟೋಗಳನ್ನ ನೀವು ಕಾಣಬಹುದು. ಅದೇ ರೀತಿ ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ ನೀವು ಸಂಪೂರ್ಣವಾಗಿ ಆಟೋಗಳನ್ನ ಹಳದಿಮಯವಾಗಿ ಕಾಣಬಹುದಾಗಿದೆ. ಆಟೋ ಎಂದರೆ ನಮಗೆ ನೆನಪಿಗೆ ಬರುವುದೇ ಖ್ಯಾತ ಕನ್ನಡದ ನಾಯಕ ನಟ ಕರಾಟೆ ಕಿಂಗ್ ಶಂಕರ್ ನಾಗ್. ಹೌದು ಸ್ನೇಹಿತರೆ, ಆಟೋಗೂ ಹಾಗೂ ಶಂಕರ್ ನಾಗ್ಗೂ ಅವಿನಾಭಾವ ಸಂಬಂಧವಿದೆ. 1980ರಲ್ಲಿ ಬಂದಂತಹ ಆಟೋ ರಾಜ ಸಿನಿಮಾ ಇದಕ್ಕೆ ಈ ಸಂಬಂಧಕ್ಕೆ ಅಡಿಪಾಯವನ್ನ ಹಾಕಿತ್ತು. ಹೀಗಾಗಿ ನಾವು ಹೆಚ್ಚಾಗಿ ಎಲ್ಲಿ ನೋಡಿದರೂ ಆಟೋಗಳ ಮೇಲೆ, ಆಟೋಗಳ ಒಳಗೆ ನೀವು ಶಂಕರ್ ನಾಗ್ ಅವರ ಫೋಟೋವನ್ನ ಕಾಣಬಹುದು. ಆಟೋ ಡ್ರೈವರ್ಗಳು ಶಂಕರ್ ನಾಗ್ ಅವರನ್ನ ತಮ್ಮ ದೇವರೆಂದೇ ಭಾವಿಸುತ್ತಾರೆ. ಇದೇ ಕಾರಣ ನೀವು ಹಲವಾರು ಆಟೋ ಸ್ಟ್ಯಾಂಡ್ಗಳಲ್ಲಿ ಶಂಕರ್ ನಾಗ್ ಫೋಟೋವನ್ನ ಕೂಡ ಕಾಣಬಹುದಾಗಿದೆ. ಸ್ನೇಹಿತರೆ, ಆಟೋ ರಿಕ್ಷಾ ಕೇವಲ ಸಾರಿಗೆ ಸಾಧನವಾಗಿ ಉಳಿದಿಲ್ಲ. ಇದು ಭಾರತದ ಸಾಮಾಜಿಕ ಆರ್ಥಿಕ ರಚನೆಯ
ರಚನೆಯ ಒಂದು ಭಾಗವಾಗಿದೆ. ಇಂದು ಲಕ್ಷಾಂತರ ಜನರಿಗೆ ಅಗ್ಗದ, ವೇಗದ ಮತ್ತು ಅನುಕೂಲವಾದ ಕೊನೆಯ ಮೈಲಿ ಸಾರಿಗೆ ಅಂದ್ರೆ ಅದುವೇ ಆಟೋ ಆಗಿದೆ. ಕೋಟ್ಯಾಂತರ ಕುಟುಂಬಗಳಿಗೆ ಇದು ನೇರ ಉದ್ಯೋಗ ಮತ್ತು ಜೀವನೋಪಾಯದ ಮೂಲವಾಗಿದೆ. ಆಟೋ ಚಾಲಕರು ಭಾರತದ ಅನೌಪಚಾರಿಕ ಆರ್ಥಿಕತೆಯ ಒಂದು ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರತಿಯೊಂದು ನಗರದಲ್ಲಿಯೂ ಆಟೋ ರಿಕ್ಷಾಗಳು ತಮ್ಮದೇ ಆದಂತಹ ಛಾಪನ್ನ ಬೆಳೆಸಿಕೊಂಡಿವೆ. ಆದರೆ ಕೆಲವೊಮ್ಮೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಆಟೋ ಚಾಲಕರಿಂದ ವಂಚನೆಯ ಹಲವಾರು ಪ್ರಕರಣಗಳನ್ನ ನಾವು ಕಾಣುತ್ತೇವೆ. ಆಟೋ ಚಾಲಕರು ವಂಚಿಸಲು ಮತ್ತು ಹೆಚ್ಚಿನ ದರ ಪಡೆಯಲು ಬಳಸುವ ಕೆಲವು ಸಾಮಾನ್ಯ ವೇದಗಳನ್ನು ಕೂಡ ಪ್ರಯಾಣಿಕರಿಗೆ ತೊಂದರೆಗಳಾಗಿವೆ. ಹೆಚ್ಚಾಗಿ ನಾವು ಕಾಣುವುದು ಮೀಟರ್ ನಿರಾಕರಣೆ ಮತ್ತು ಹೆಚ್ಚಿನ ದರ ಬೇಡಿಕೆ. ಹೌದು, ವಿಶೇಷವಾಗಿ ಪ್ರವಾಸಿ ಸ್ಥಳಗಳಲ್ಲಿ, ರೈಲು ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ಚಾಲಕರು ಮೀಟರ್ ಹಾಕುವುದನ್ನ ನಿರಾಕರಿಸುತ್ತಾರೆ. ಪ್ರಯಾಣದ ದೂರಕ್ಕೆ ಸಂಬಂಧವಿಲ್ಲದ ಹೆಚ್ಚಿನ ದರವನ್ನ ಕೇಳುತ್ತಾರೆ. ಇಲ್ಲವಾದ್ರೆ ಮೀಟರ್ ಮೇಲೆ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತ ಕೇಳುತ್ತಾರೆ. ಎಷ್ಟೋ ಪ್ರದೇಶದಿಂದ ಬಂದಂತಹ ಜನರು, ಎಷ್ಟೋ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರಯಾಣಿಕರಿಗೆ ಆಟೋ ಡ್ರೈವರ್ಗಳು ಹಲವಾರು ಮೋಸಗಳನ್ನು ಕೂಡ ಮಾಡುವುದನ್ನ ನಾವು ಸಾಮಾನ್ಯವಾಗಿ ಕೇಳುತ್ತೇವೆ, ಕಂಡಿದ್ದೇವೆ, ನಾವು ಕೂಡ ಅನುಭವಿಸಿದ್ದೇವೆ. ಇತ್ತೀಚೆಗಷ್ಟೇ ಪುಣೆಯಲ್ಲಿ ಕೇವಲ 1 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಒಬ್ಬ ವ್ಯಕ್ತಿ ಪ್ರಯಾಣಿಕರಿಗೆ 500 ರೂಪಾಯಿ ಚಾರ್ಜ್ ಮಾಡಿದ್ದು ಕೂಡ ಕೇಳಿ ಬಂದಿತ್ತು. ಹೌದು ಸ್ನೇಹಿತರೆ, ಈ ರೀತಿಯ ವಿಪರೀತವಾದ ಮೋಸಗಳು ಪ್ರಯಾಣಿಕರಿಗೆ ಈ ಚಾಲಕರು ಅಂದ್ರೆ ಕೇವಲ ಕೆಲವು ಚಾಲಕರು ಈ ರೀತಿ ಮಾಡುವುದರಿಂದ ಇಡೀ ಆಟೋ ಚಾಲಕರ ಮೇಲೆ ಇದು ಪರಿಣಾಮವನ್ನ ಕೂಡ ಬೀರುತ್ತಿದೆ. ರಾತ್ರಿಯ ಸಮಯದಲ್ಲಿ ವಿಪರೀತ ಟ್ರಾಫಿಕ್ ಅಥವಾ ಮಳೆಯಂತಹ ಸಂದರ್ಭದಲ್ಲಿ ದುರುಪಯೋಗ ಪಡಿಸಿಕೊಂಡು ಮೀಟರ್ ದರಕ್ಕಿಂತ 2 ಅಥವಾ 3 ಪಟ್ಟಿನ ಹೆಚ್ಚಿನ ದರವನ್ನ ಕೇಳುತ್ತಾರೆ. ಇದು ಕೂಡ ನಾವು ಕಾಮನ್ ಆಗಿ ನೋಡಬಹುದಾಗಿದೆ. ಕೆಲವೊಂದು ಸಾರಿ ಲಾಂಗ್ ರೂಟ್ ಗಳನ್ನ ಕೂಡ ಇವರು ತೆಗೆದುಕೊಳ್ಳುತ್ತಾರೆ. ಅಂದ್ರೆ ದಾರಿ ತಪ್ಪಿಸುವುದು. ಯಾರಾದರೂ ಊರಿಗೆ ಅಥವಾ ಪಟ್ಟಣಕ್ಕೆ ಹೊಸಬರಂತ ಗೊತ್ತಾದಾಗ ಅವರನ್ನ ಸುಲಭವಾಗಿ ಗುರುತಿಸಿಕೊಂಡು ಕಡಿಮೆ ದೂರದ ಮಾರ್ಗವಿದ್ದರೂ ಕೂಡ ಬೇಕಂತಾನೆ ದೀರ್ಘವಾದ ಮಾರ್ಗವನ್ನ ಅಂದ್ರೆ ಲಾಂಗ್ ರೂಟ್ ಅನ್ನ ಸಂಚರಿಸಿ ಅವರಿಂದ ಮೀಟರ್ ದರವನ್ನ ಹೆಚ್ಚಾಗಿ ಪಡೆದುಕೊಳ್ಳುವ ವ್ಯವಸ್ಥೆ ಕೂಡ ನಾವು ಹಲವಾರು ಡ್ರೈವರ್ಗಳಲ್ಲಿ, ಅದರಲ್ಲಿ ಆಟೋ ಡ್ರೈವರ್ಗಳಲ್ಲಿ ಕಾಣಬಹುದಾಗಿದೆ. ಕೆಲವೊಂದು ಸಾರಿ ಮೀಟರ್ ಹಾಕಂದ್ರು ಕೂಡ ಇವರು ಹಾಕೋದಿಲ್ಲ. ಮೀಟರ್ ಕೆಟ್ಟಿದೆ, ಅದು ಇದು ನೆಪವನ್ನ ಹೇಳಿ ಆದಷ್ಟು ಪ್ರಯಾಣಿಕರಿಂದ ಹೆಚ್ಚಿಗೆ ದುಡ್ಡನ್ನ ಈ ರೀತಿ ವಂಚನೆ ಮಾಡಿ ಪಡೆಯುತ್ತಿರುವುದು ನಾವು ಸದಾ ಕಾಲ ಕಾಣುತ್ತೇವೆ. ಕೆಲವೊಂದು ಸಾರಿ ಇವರು ಮೀಟರ್ ಗಳನ್ನು ಕೂಡ ತಿರುಚುತ್ತಾರೆ, ಅಂದ್ರೆ ಟ್ಯಾಂಪರ್ ಗಳನ್ನು ಕೂಡ ಮಾಡಿರುತ್ತಾರೆ. ಕೆಲವೊಂದು ಕಡೆ ಅನಧಿಕೃತವಾಗಿ ಮೀಟರ್ ಗಳನ್ನ ತಿರುಚಿ ಅಂದ್ರೆ ಟ್ಯಾಂಪರಿಂಗ್ ಮಾಡಿ ವಾಸ್ತವವಾಗಿ ಸಂಚರಿಸಿದ ದೂರಕ್ಕಿಂತ ಮೀಟರ್ ನಲ್ಲಿ ಹೆಚ್ಚು ದೂರ ದಾಖಲಾಗಿ ದರ ಹೆಚ್ಚಾಗುವಂತೆ ಮಾಡಲಾಗುತ್ತದೆ. ಇದು ಪತ್ತೆ ಹಚ್ಚಲು ಕಷ್ಟಕರವಾದ ವಂಚನೆ ಆಗಿದೆ. ಅದು ಕೇವಲ ಸಾಮಾನ್ಯ ಜನರಿಗೆ. ಸಣ್ಣ ದೂರದ ಪ್ರಯಾಣಕ್ಕೆ ಮೀಟರ್ ದರದಲ್ಲಿ ಹೋಗಲು ಇಷ್ಟವಿಲ್ಲದಿದ್ದಾಗ ಚಾಲಕರು ಅಲ್ಲಿಗೆ ನಾನು ಬರುವುದಿಲ್ಲ, ಬರುವಾಗ ಒಬ್ಬನೇ ಬರಬೇಕಾಗುತ್ತದೆ, ಹಾಗೆ ಹೀಗೆ ಕೆಲವೊಂದು ಕಾರಣಗಳನ್ನ ಕೊಟ್ಟು ಸುಳ್ಳು ಹೇಳಿ ಪ್ರಯಾಣಿಕರಿಂದ ದೂರ ಇರಲು ಪ್ರಯತ್ನಿಸುತ್ತಾರೆ. ಈ ಎಲ್ಲ ನಿಯಮಗಳು ಅಪರಾಧ ಎನ್ನುತ್ತದೆ ನಮ್ಮ ಸರ್ಕಾರ. ಹೀಗಾಗಿ ಇತ್ತೀಚೆಗೆ ಪ್ರಯಾಣಿಕರು ಈ ತರ ವಂಚನೆಯನ್ನ ತಡೆಯಲು ಬೇರೆ ವಿಧಾನಗಳನ್ನ ಕೂಡ ಹುಡುಕಿಕೊಂಡಿದ್ದಾರೆ. ಅಂದ್ರೆ ಆಪ್ ಮುಖಾಂತರ, ಅಂದ್ರೆ ಮೊಬೈಲ್ ಆಪ್ ಮುಖಾಂತರ ನೀವು ಆಟೋಗಳನ್ನ ಬುಕ್ ಮಾಡಿದರೆ ಇಂತಹ ಸಮಸ್ಯೆಗಳನ್ನ ಎದುರಿಸುವುದು ಸಾಧ್ಯವಾಗುವುದಿಲ್ಲ. ಭಾರತದಲ್ಲಿ ಇತ್ತೀಚೆಗೆ ಹಲವಾರು ಈ ರೀತಿಯ ಜನಪ್ರಿಯ ಆಟೋ ರಿಕ್ಷಾ ಆಪ್ಗಳು ಕೂಡ ಕಾಣಬಹುದಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಇತ್ತೀಚೆಗೆ ಓಲಾ ಆಟೋ, ಊಬರ್ ಆಟೋ, ನಮ್ಮ ಯಾತ್ರಿ ಆಪ್, ಈ ರೀತಿ ಆಪ್ಗಳ ಮುಖಾಂತರ ನೀವು ಆಟೋವನ್ನ ಬುಕ್ ಮಾಡಿದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಹುದಾದಂತಹ ಪರಿಸ್ಥಿತಿ ಈಗ ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಆಟೋ ಬಗ್ಗೆ ಈ ಮಾಹಿತಿ ನಿಮಗೆ ಹೇಗನಿಸಿತು? ಹಾಗೆ ನಿಮ್ಮ ಆಟೋ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.